ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಒಟ್ಟು ಸೇರಿಗೆಡು ಗಡಿನಾಡ ಕನ್ನಡ ಉತ್ಸವ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಸ್ಟ್ 20 ತಾರೀಕಿಗೆ ಶನಿವಾರ ಕಾಂಡೆ ಒರ್ಮ ಗಂಟೆರ್ದು ಬಯ್ಯಮುಟ್ಟ ತಲಪಾಡಿದ ವಿಶ್ವಾಸ್ ಆಡಿಟೋರಿಯಂ ನಡಪೆರೆ ಉಂಟು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಡಾಕ್ಟರ್ ಎಂಪಿ ಶ್ರೀನಾಥ್ ಸುದ್ದಿಗೋಷ್ಠಿ ತೆರಿಪಾದರು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದಲ್ಲಿ ಗಡಿನಾಡ ಕನ್ನಡ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ವಿಶ್ವಾಸ ಆಡಿಟೋರಿಯಂ ತಲಪಾಡಿ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಿನ್ನೆ ತಾನೇ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಎಡನೀರು ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಗಳ ದಿವ್ಯ ಹಸ್ತದಲ್ಲಿ ಬಿಡುಗಡೆಯಾಗಿದೆ. ಮಾಧ್ಯಮ ಬಂಧುಗಳೇ, ಇದೊಂದು ವಿಶೇಷ ಸಂದರ್ಭ. ಕರ್ನಾಟಕ ಮತ್ತು ಕೇರಳ ಕಾಸರಗೋಡು ನಾವೆಲ್ಲ ಸೇರಿ ಒಂದು ಕನ್ನಡ ಉತ್ಸವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಈ ರೀತಿಯಾಗಿ ಒಂದು ಕಾರ್ಯಕ್ರಮ ತಲಪಾಡಿಯಲ್ಲಿ ಆಗುವಂಥದ್ದು ಬಹುಶಃ ಮೊದಲು ಇರಬಹುದು. ಕರ್ನಾಟಕ ಮಾಧ್ಯಮ ಬಂಧುಗಳು, ಕೇರಳ ಮಾಧ್ಯಮ ಬಂಧುಗಳು ಎಲ್ಲರೂ ಕೂಡ ಇಲ್ಲಿ ಇದ್ದೀರಿ, ಸೇರಿಕೊಂಡಿದ್ದೀರಿ. ನೀವು ಇದಕ್ಕೆ ಒಂದು ವಿಶೇಷ ಪ್ರಚಾರ ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ನಾವು ಇವತ್ತು ಈ ಒಂದು ಸಭಾಂಗಣದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಇಟ್ಟುಕೊಂಡಿದ್ದೇವೆ. ನಮ್ಮಲ್ಲಿ ಅನೇಕ ಸಮಸ್ಯೆಗಳಿವೆ. ಬಹಳ ಮುಖ್ಯವಾಗಿ ಈ ಗಡಿ ಉತ್ಸವ ಆಚರಣೆಯನ್ನು ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಅಂತಾರಾಜ್ಯದ ಕನ್ನಡಿಗರ ಹಿತಾಸಕ್ತಿ ಕಾಪಾಡುವಂಥದ್ದು. ಇಲ್ಲಿ ಕರ್ನಾಟಕ ರಾಜ್ಯದ ಮತ್ತು ಗಡಿಭಾಗ ಕಾಸರಗೋಡು, ಈ ಕಾಸರಗೋಡಿನಲ್ಲಿ ಹುಟ್ಟಿ ಇವತ್ತು ಅನೇಕ ಜನರಿಗೆ ಅವರು ಕನ್ನಡಿಗರಾದರೂ ಕೂಡ ಅವರಲ್ಲಿ ಒಂದು ರೀತಿಯ ಭಾವನೆಗಳು, ನಾವೇನು ಅಂದ್ಯರು ಎನ್ನುವ ಭಾವನೆ ಇದೆ. ಇದಕ್ಕೆಲ್ಲ ಒಂದು ವೇದಿಕೆ ಇಂಥ ಒಂದು ಉತ್ಸವದಲ್ಲಿ ನಾವು ಕಾಣಬಹುದು. ಕನ್ನಡಕ್ಕಾಗಿ ಹೋರಾಟ ನಡೆಸುತ್ತಿರುವ ಕನ್ನಡಿಗರನ್ನು ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಕೂಡ ನಾವು ಈ ಒಂದು ಉತ್ಸವದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ವಿಶೇಷವಾಗಿ ನಾವು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತೇಳಿ ಎರಡು ರೀತಿ ನಾವು ವಿಭಾಗ ಮಾಡಿಕೊಂಡಿದ್ದೇವೆ. ಸಾಹಿತ್ಯ ಅಂತ ಹೇಳುವಾಗ ಇಲ್ಲಿ ಉಪನ್ಯಾಸ ಬರ್ತದೆ, ಒಂದು ಗೋಷ್ಠಿ ಇದೆ. ಆ ಗೋಷ್ಠಿಯಲ್ಲಿ ಗಡಿನಾಡಿನ ಸಮಸ್ಯೆಗಳು, ಅದರಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಣ ಮತ್ತು ಭಾಷೆ, ಅದರ ಬಗ್ಗೆ ಇವತ್ತು ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಬಗ್ಗೆ ನಾಡ್ದು ವಿಚಾರ ಮಂಡನೆ ಆಗಲಿಕ್ಕಿದೆ. ಶಿಕ್ಷಣದ ಬಗ್ಗೆ ಮಾತಾಡಲಿಕ್ಕಿದ್ದಾರೆ, ಭಾಷೆಯ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಆಮೇಲೆ ಬಹುಭಾಷಾ ಕವಿಗೋಷ್ಠಿ ಕೂಡ ಇಲ್ಲಿ ನಡೀತದೆ. ನಮ್ಮ ಗಡಿ ಪ್ರದೇಶದಲ್ಲಿ ಮಂಗಳೂರು ಮತ್ತು ಕಾಸರಗೋಡು ಇಲ್ಲಿ ಬೇರೆ ಬೇರೆ ಭಾಷೆಯನ್ನು ಮಾತಾಡುವ ಜನರು ಇದ್ದಾರೆ. ಅದು ಕನ್ನಡದ ಜೊತೆಗೆ ಕೊಂಕಣಿ ಇರ್ಬೋದು, ಬ್ಯಾರಿ ಭಾಷೆ ಇರ್ಬೋದು, ತುಳು ಇರ್ಬೋದು, ಮಲಯಾಳಿ ಇರ್ಬೋದು, ಹವ್ಯಕ ಇರ್ಬೋದು, ಮರಾಠಿ ಇರ್ಬೋದು, ಕರಾಡ ಇರ್ಬೋದು, ಉರ್ದು ಇರ್ಬೋದು. ಹೀಗೆ ಬೇರೆ ಬೇರೆ ಭಾಷೆಗಳನ್ನು ಮಾತಾಡುವವರಿದ್ದಾರೆ. ಅದಕ್ಕಾಗಿ ನಾವು ಬಹುಭಾಷಾ ಕವಿಗೋಷ್ಠಿ ಅಂತೇಳಿ ಇಟ್ಕೊಂಡಿದ್ದೇವೆ. ನಾವು ಕನ್ನಡದ ಜೊತೆಗೆ ಸಾಮರಸ್ಯಕ್ಕಾಗಿ ಈ ರೀತಿಯ ಒಂದು ಕವಿಗೋಷ್ಠಿಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಕನ್ನಡ ಭಾಷೆ ಮುಖ್ಯ, ಅದರ ಜೊತೆಗೆ ಬೇರೆ ಭಾಷೆಗಳು ನಮಗೆ ಬೇಕು. ಆ ದೃಷ್ಟಿಯಲ್ಲಿ ಇಂಥ ಒಂದು ಕವಿಗೋಷ್ಠಿಯನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಸಾಂಸ್ಕೃತಿಕ ಮತ್ತು ಸಾಮರಸ್ಯದ ಕಥನಗಳು ಎನ್ನುವ ವಿಷಯದ ಮೇಲೆ ಇಲ್ಲಿ ಸಂವಾದಗೋಷ್ಠಿ ನಡೆಯುತ್ತದೆ. ಬಹಳ ಮುಖ್ಯವಾಗಿ ಅಲ್ಲಿ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಆ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇದ್ದಾರೆ. ಆಮೇಲೆ ಸಾಂಸ್ಕೃತಿಕ ಉತ್ಸವ ಕೂಡ ಇದೆ. ಕಾರ್ಯಕ್ರಮದ ಮಧ್ಯೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ. ಬಹಳ ಮುಖ್ಯವಾಗಿ ನೃತ್ಯ ಗುರು ವಿದುಷಿ ಶ್ರೀಮತಿ ರೇಷ್ಮಾ ನಿರ್ಮಲ ಭಟ್ ಅವರ ಶಿಷ್ಯವೃಂದದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಆಮೇಲೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು, ಈ ಸಂಸ್ಥೆಯ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಬಹಳ ಮುಖ್ಯವಾಗಿ ಕವಿ ಗಾಯನ
ಅದನ್ನು ನಡೆಸಿಕೊಡುವವರಿದ್ದಾರೆ ಶ್ರೀ ತೋಣ್ಸೆ ಪುಷ್ಕಳ್ ಕುಮಾರ್ ಮತ್ತು ವಸಂತ ಬಾರಡ್ಕರ್. ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈ ಸಾಹಿತ್ಯ ಸಂದರ್ಭದಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬರುವವರು ನಮ್ಮ ಕರ್ನಾಟಕ ವಿಧಾನಸಭೆ ಸಭಾಧ್ಯಕ್ಷರಾದ ಶ್ರೀ ಯು ಟಿ ಖಾದರ್ ಅವರು ಬರ್ತಾರೆ. ಆಮೇಲೆ ಮಂಜೇಶ್ವರ ಕ್ಷೇತ್ರದ ಶಾಸಕರಾದ AKM ಅಶ್ರಫ್ ಅವರು ಕೂಡ ಬರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮುಲ್ಲೈ ಮುಗಿಲನ್ ಅವರು ಕೂಡ ಬರ್ತಾರೆ. ಆಮೇಲೆ ಅದರಲ್ಲಿ ಅಭ್ಯಾಗತರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸಮಾರೋಪದಲ್ಲಿ ನಮ್ಮ ಹಂಪೆ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಧ್ಯಾಪಕರು ಪ್ರೊಫೆಸರ್ AV ನಾವ್ಡ ಅವರು ಸಮಾರೋಪ ಭಾಷಣ ಮಾಡಲಿಕ್ಕಿದ್ದಾರೆ. ಕಾಸರಗೋಡು ಗಡಿ ಪ್ರದೇಶದಲ್ಲಿ ಸಾಧನೆ ಮಾಡಿದವರು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಇರಬಹುದು, ಅಥವಾ ಸಾಹಿತ್ಯಕ್ಕಾಗಿ ಸಾಧನೆ ಮಾಡಿದವರು ಇರಬಹುದು. ಹೀಗೆ ಇಲ್ಲಿ ಕೂಡ ನಾವು ಗುರುತಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಹಿರಿಯ ಸಾಹಿತಿಗಳಾದ ರಮಾನಂದ ಬನಾರಿ, ಪತ್ರಿಕೋದ್ಯಮದ ಮಲಾರ್ ಜಯರಾಮ ರೈ, BS ಹಸನಬ್ಬ ಅಮ್ಮೆಂಬಳ, ಶ್ರೀಮತಿ ಪ್ರಮೀಳಾ ಮಾಧವ, ಪುರುಷೋತ್ತಮ ಇವರನ್ನು ನಾವು ಆ ಕಾರ್ಯಕ್ರಮದಲ್ಲಿ ನಾವು ಗುರುತಿಸುವವರಿದ್ದೇವೆ. ಹೀಗೆ ಒಟ್ಟಿನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಆರಂಭವಾಗುವಂಥ ಈ ಗಡಿನಾಡ ಕನ್ನಡ ಉತ್ಸವ ಸಾಯಂಕಾಲ 5 ಗಂಟೆವರೆಗೆ ಒಂದು ರೀತಿ ಜಾತ್ರಾ ಸ್ವರೂಪದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ. ನಾವು ಊರಿನಲ್ಲಿ ಜಾತ್ರೆ ಆಗುವಾಗ ಹೇಗೆ ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ, ಹಾಗೆ ಇಲ್ಲಿ ಕೂಡ ಇಡೀ ನಮ್ಮ ಕಾಸರಗೋಡು ಇರ್ಬೋದು, ಇದಕ್ಕೆ ಸುತ್ತಮುತ್ತಲಿರುವ ಜನರು ಇರ್ಬೋದು, ಈ ಕಾರ್ಯಕ್ರಮದಲ್ಲಿ ಜಾತ್ರಾ ಸ್ವರೂಪದಲ್ಲಿ ಇಲ್ಲಿ ಭಾಗವಹಿಸಬೇಕು. ನಾವು ಕಾಸರಗೋಡಿಗೆ ಹೋದಾಗ ಅಥವಾ ನಾವು ಕೇರಳದ ಯಾವುದೋ ಒಂದು ಭಾಗಕ್ಕೆ ಹೋದಾಗ ಕನ್ನಡಿಗರನ್ನು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಇರ್ಬೋದು ಅಥವಾ ಉಡುಪಿ ಜಿಲ್ಲೆಯವರನ್ನು ಇರ್ಬೋದು, ಎಷ್ಟು ಆತ್ಮೀಯತೆಯಿಂದ ಅವರು ಸ್ವಾಗತಿಸ್ತಾರೆ ಅಂತ ಹೇಳಿದರೆ, ನಾನು ಕಳೆದ ಕೆಲವು ತಿಂಗಳುಗಳ ಹಿಂದೆ ನಾನು ಕಾಸರಗೋಡು ಹೋಗಿದ್ದೆ. ನಾನು ಆಗ ಅವರಿಗೆ ಆ ಪ್ರೀತಿ, ಇವರು ನಮ್ಮವರು ಎನ್ನುವ ಪ್ರೀತಿ, ಅದು ಜನರು ಎಲ್ಲ ಸೇರಿದರು ಅಲ್ಲಿ. ಅದೇ ಉತ್ಸಾಹ ಇಲ್ಲಿ ಕೂಡ ನೀವು ಸೇರಬೇಕು. ನಿಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸಬೇಕು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲರಿಗೂ ಕೂಡ ಕನ್ನಡಿಗರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನೀವು ಮಾಧ್ಯಮದ ಮೂಲಕ ಇರ್ಬೋದು, ಅಥವಾ ವಾಟ್ಸಪ್ ಮೂಲಕ ಇರ್ಬೋದು, ಅಥವಾ ಫೇಸ್ಬುಕ್ ಮೂಲಕ ಇರ್ಬೋದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗೆ ತಾವು ಸೂಚಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ನಾನು ಮಾಡುತ್ತಾ, ಗಡಿ ಉತ್ಸವ ಸಮಿತಿ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಎತ್ಕೊಂಡರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇದರ ಸಹಯೋಗದಲ್ಲಿ ತಾರೀಕು 26/8/2023 ಶನಿವಾರ ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆಯವರೆಗೆ ಇದೇ ಸ್ಥಳದಲ್ಲಿ ನಮ್ಮ ವಿಶ್ವಾಸ್ ಆಡಿಟೋರಿಯಂ ತಲಪಾಡಿ ಇಲ್ಲಿ ಗಡಿನಾಡ ಕನ್ನಡ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಗಡಿನಾಡ ಕನ್ನಡ ಉತ್ಸವ ಸಮಿತಿ ಗೌರವ ಅಧ್ಯಕ್ಷರು ಗೋಪಾಲ್ ಶೆಟ್ಟಿ ಅರಿಬೈಲ್, ಗಡಿ ಪ್ರದೇಶ ಅಭಿವೃದ್ಧಿ ಸಮಿತಿ ಸಮನ್ವಯಕಾರರು ಸುಬ್ಬಯ್ಯ ಕಟ್ಟೆ, ಗಡಿ ಉತ್ಸವ ಸಮಿತಿ ಸಂಚಾಲಕರು ಶ್ರೀ ಜಿ ವಿಶ್ವೇಶ್ವರ್ ಭಟ್ ಕರ್ಮರ್ಕರ್, ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಅಧ್ಯಕ್ಷರು ಧನಂಜಯ ಕುಂಬ್ಳೆ ಇಂಚಿತಿ ಪ್ರಮುಖರು ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು. ಈ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳು, ಹಿತೈಷಿಗಳು ಎಲ್ಲರೂ ಬಂದಿದ್ದಾರೆ. ನಿಮಗೆಲ್ಲರಿಗೂ ನಮಸ್ಕಾರ ಮಾಡುತ್ತಾ, ಭಾರಿ ವಿಶೇಷವಾದ ಒಂದು ಉತ್ಸವ ಇದು ನಡೆಯುವುದೆಂದರೆ ನಮಗೆ ಬಹಳ ಸಂತೋಷ. ಯಾಕೆಂದರೆ ಕಾಸರಗೋಡಿನಲ್ಲೇ ನಡೀತದೆ, ಮಂಗಳೂರಿನಲ್ಲಿ ನಡೀತದೆ, ಬೇರೆ ಬೇರೆ ಜಾಗಗಳಲ್ಲಿ ಒಂದು ಸಿಟಿಗಳಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕೇರಳ ಕರ್ನಾಟಕದ ಗಡಿನಾಡಾದ ತಲಪಾಡಿಯಲ್ಲಿ ನಡೆಯುವುದೆಂದರೆ ಬಹಳ ಸಂತೋಷದ ವಿಚಾರ. ಇದು ನನಗೆ ಅಲ್ಲ, ಇಡೀ ನಮ್ಮ ಕನ್ನಡ ಮತ್ತು ಬೇರೆ ಬೇರೆ ಕವಿಗಳಿಗೆ, ಕನ್ನಡಕ್ಕೆ ಹೋರಾಟ ಮಾಡಿದವರಿಗೆ ಎಲ್ಲರಿಗೂ ಕೂಡ ಇಂಥ ಒಂದು ಗಡಿನಾಡಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ಅಂದರೆ ಭಾರಿ ಸಂತೋಷದ ವಿಚಾರ. ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದರಲ್ಲಿ ಒಟ್ಟಿಗೆ ಸೇರಿಕೊಂಡಿದೆ. ಕವಿಗೋಷ್ಠಿಗಳಿವೆ, ಬೇರೆ ಬೇರೆ ಕಾರ್ಯಕ್ರಮಗಳು ನಮಗೆ ಇದೊಂದು ದೊಡ್ಡ ಗಡಿನಾಡಿನಲ್ಲಿ ಒಂದು ಉತ್ಸವ ಆಗಿ ಪರಿಣಮಿಸಬೇಕು. ಕನ್ನಡದ ಬಗ್ಗೆ ಹೇಳುವುದಾದರೆ ಕಾಸರಗೋಡು ಅಂತ ಹೇಳಿದರೆ ಕೆಲವರಿಗೆ ಬೆಂಗಳೂರು ಆಚೀಚೆ ಹೋದರೆ ಹತ್ತಿರದವರಿಗೆ ಗೊತ್ತಿದೆ, ದೂರದವರಿಗೆ ಕಾಸರಗೋಡು ಅಂದರೆ ಅದೊಂದು ಕೇರಳ ಅಂತ ಹೇಳಿ ಒಂದು ವಿಶೇಷವಾದ ವಿಚಾರಗಳು
ಇರ್ತದೆ. ಆದರೆ ಇದು ಕಾಸರಗೋಡು, ಚಂದ್ರಗಿರಿ, ಕಾಂಜಂಗಾಡುವರೆಗೆ ಕೂಡ ಕನ್ನಡ ತುಳು ಭಾಷೆಗಳನ್ನು ಮಾತನಾಡುವಂಥ ಒಂದು ಕರಾವಳಿಯ ಅಲ್ಲಿಂದ ಪ್ರಾರಂಭವಾದಂಥ ಒಂದು ಭಾಗ ಕಾಸರಗೋಡು. ಅದು ಮಂಗಳೂರಿನ ಹಾಗೆ ಇದೆ. ಒಂದು ಸಂದರ್ಭದಲ್ಲಿ ಮಂಗಳೂರಿನ SP ಅವರು ಬಂದು ಒಂದು ಕಾರ್ಯಕ್ರಮದಲ್ಲಿ ನಿಂತಿರುವಾಗ ಸುತ್ತ ಇದ್ದ ಜನಗಳೆಲ್ಲ ತುಳು ಕನ್ನಡ ಮಾತಾಡೋದನ್ನು ಕೇಳಿ ಅವರಿಗೆ ಆಶ್ಚರ್ಯ ಆಯಿತು. ಅವರು ಹೇಳಿದರು, ಇದು ನಾನು ಕಾಸರಗೋಡು ಅಂದರೆ ಇದು ಕೇರಳ ಅಂತ ಇದ್ದಿದ್ದೆ, ಇದು ನೋಡುವಾಗ ನನ್ನ ಮಂಗಳೂರೇ ಆಗಿದೆ ಇದು ಎನ್ನುವಂಥ ವಿಷಯವನ್ನು ನನಗೆ ಬಹಳ ವಿಶೇಷವಾಗಿ ಅವರು ಹೇಳಿದರು. ಇದು ಅದೇ ರೀತಿ ಹಲವಾರು ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಕರ್ನಾಟಕದ ಎಲ್ಲ ಸರ್ಕಾರದ ಮಂತ್ರಿಗಳು, ಬೇರೆ ಬೇರೆ ಅಧಿಕಾರಿಗಳು ಕೂಡ ನಮ್ಮ ಕಾಸರಗೋಡಿನಲ್ಲಿ ಒಂದು ವರ್ಷಕ್ಕೆ ಹಲವಾರು ಬಾರಿ ಬಂದು ನಮ್ಮ ಕನ್ನಡವನ್ನು ಬೆಳೆಸುವ ಕೆಲಸವನ್ನು ಮಾಡಿದ್ದಾರೆ. ಈಗಲೂ ಅದು ನಡೀತಿದ್ದಾರೆ. ಅದು ಹೆಚ್ಚಿನ ಅದರ ಕ್ರೆಡಿಟ್ ನಮಗೆ, ನನ್ನ ಲೆಕ್ಕದಲ್ಲಿ ಈಗ ನಮ್ಮ ಸುಬ್ಬಯ್ಯ ಕಟ್ಟೆಯವರು ಕೂಡ ಇವರನ್ನೆಲ್ಲ ಕರ್ಕೊಂಡು ಕಾಸರಗೋಡಿಗೆ ಬಂದು ಅಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇದು ಕೇವಲ ನಮ್ಮ ಸಾಹಿತ್ಯ ಪರಿಷತ್ತು ಅಥವಾ ಪ್ರಾಧಿಕಾರ ಇದರ ವಿಚಾರ ಅಲ್ಲ. ಇದು ನಮ್ಮ ಎಲ್ಲ ಆತ್ಮೀಯ ಬಂಧುಗಳು ಕೂಡ ನಾಲ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಮ್ಮ ಕಾಸರಗೋಡು ಬೇರೆ ಅಲ್ಲ, ನಮ್ಮ ದೇಶದಲ್ಲಿ ನಾವೆಲ್ಲರೂ ಒಂದೇ, ಒಂದು ಗಡಿ ಅಂತ ಇಲ್ಲ ಎನ್ನುವಂಥ ವಿಚಾರವನ್ನು ತೋರಿಸಿಕೊಡ್ಬೇಕಾದ್ರೆ ನಮ್ಮ ಈ ಎರಡೂ ಜಿಲ್ಲೆಯವರು ಕೂಡ ನಾಲ್ದು ಒಟ್ಟಾಗಿ ಇದನ್ನೊಂದು ಉತ್ಸವವಾಗಿ ಮಾಡಿದರೆ, ಈಗ ನಾವು ಒಳ್ಳೆಯ ರೀತಿಯ ಒಂದು ಈ ಕಾರ್ಯಕ್ರಮವನ್ನು ಮಾಡಿದರೆ ಅದು ನಮಗೆ ಸಂಪೂರ್ಣವಾಗ್ತದೆ ಅಂತ ನಾನು ಭಾವಿಸುತ್ತೇನೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನನ್ನ ಆತ್ಮೀಯ ಮಿತ್ರರಿಗೂ ಪತ್ರಿಕಾ ಮಾಧ್ಯಮ ಇದಕ್ಕೆ ಸಂಬಂಧಪಟ್ಟವರಿಗೂ ಎಲ್ಲರಲ್ಲಿಯೂ ಕೇಳಿಕೊಳ್ತೇನೆ. ಭಾಳ ಸಂತೋಷ ಆಗ್ತಾ ಇದೆ ನನಗೆ. ನಾವು ಉಳ್ಳಾಲ ತಾಲೂಕು ಅಂದರೆ ಅದು ಕಾಸರಗೋಡಿನ ಗಡಿ ಪ್ರದೇಶಕ್ಕೆ ತಾಗಿಕೊಂಡಿರುವ ಒಂದು ಪ್ರದೇಶ. ನಾವೆಲ್ಲ ಇಲ್ಲಿ ಬಹುಭಾಷಿಕರು ಒಟ್ಟಿಗಿದ್ದೇವೆ, ಸಾಮರಸ್ಯದಿಂದ ನಾವು ಬದುಕ್ತಾ ಇದ್ದೇವೆ. ಮತ್ತು ಈ ಭಾಗದಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಕೆಲಸಗಳು ತುಂಬ ಚುರುಕಾಗಿ ನಡಿಬೇಕೆನ್ನುವ ಕಾರಣದಿಂದ ಮಾನ್ಯ ಶ್ರೀನಾಥ್ ಅವರು ಉಳ್ಳಾಲ ತಾಲೂಕಿಗೆ ಒಂದು ಹೊಸ ಘಟಕವನ್ನು ನೀಡಿದ್ದಾರೆ. ನಮಗೆಲ್ಲ ನಮ್ಮ ರವೀಂದ್ರ ಉಳಿದಟ್ಟವರು, ಚಂದ್ರಹಾಸನ್, ನಾವೆಲ್ಲ ಒಟ್ಟು ಸೇರಿಕೊಂಡು ತೋನ್ಸೆ ಅವರು, ಗುಣಾಜಿ ಅವರು, ಹೀಗೆ ತುಂಬ ಈ ಭಾಗದಲ್ಲಿ ತುಂಬ ಜನ ಆಸಕ್ತ ಸಾಹಿತಿಗಳು ಯಾರಿದ್ದಾರೆ ಎಲ್ಲರೂ ಸೇರಿಕೊಂಡು ನಾವು ಈ ಸಂಘಟನೆಯನ್ನು ಬಲಗೊಳಿಸ್ತಾ ಇದ್ದೇವೆ. ನಮಗೆ ಇದು ಬಹಳ ಸಂತೋಷದ ಸಂಗತಿ ಏನಂದರೆ, ನಮ್ಮ ಈ ಭಾಗದಲ್ಲಿ ಒಂದು ಗಡಿ ಉತ್ಸವವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದು. ಈ ಕಾಸರಗೋಡು ಅದು ಕನ್ನಡದ ನೆಲವೇ. ನಮ್ಮ ಕಯ್ಯಾರ ಕಿಞ್ಞಣ್ಣಿಯವರು ಅವರು ಬದುಕಿರುವಷ್ಟು ದಿನ ಹೇಳ್ತಾ ಬಂದ ಮಾತದ್ದೇನೆಂದರೆ, ಇದು ನಮ್ಮ ಕನ್ನಡ ನಾಡು, ಇದು ಕರ್ನಾಟಕದ ಭಾಗವೇ ಆಗಿದೆ. ಈ ಕನ್ನಡದ ಕಂಪನ್ನು ನಾನು ಬದುಕಿರುವಷ್ಟು ಸಮಯ ಅದನ್ನು ನಾನು ಕರ್ನಾಟಕ ಸೇರಿಸಬೇಕು ಎನ್ನುವಂಥ ಹಂಬಲವನ್ನು ಅವರು ವ್ಯಕ್ತಪಡಿಸಿದರು. ಅದು ಸಾಧ್ಯ ಆಗದೇ ಹೋಯಿತು, ರಾಜಕೀಯ ಬೇರೆ ಬೇರೆ ಕಾರಣಗಳಿಗಾಗಿ. ಆದರೆ ನಾವು ಸಾಂಸ್ಕೃತಿಕವಾಗಿ ಇಡೀ ಕಾಸರಗೋಡು ಮತ್ತು ನಮ್ಮ ಮಂಗಳೂರು ನಾವೆಲ್ಲ ಒಂದೇ, ನಾವೆಲ್ಲ ಕನ್ನಡಿಗರು. ಈ ಒಂದು ಭಾವನೆಯಿಂದ ನಾವು ಈ ಗಡಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಎಲ್ಲ ಕನ್ನಡಿಗರು ಮತ್ತು ಬಹುಭಾಷಿಕರು, ತುಳುವರು, ಇಲ್ಲಿರತಕ್ಕಂಥ ಬ್ಯಾರಿ ಮನೆ ಮಾತಾಡುವವರು, ಕೊಂಕಣಿಯವರು, ಮತ್ತು ಅನೇಕರು ನಾವು ಬೇರೆ ಬೇರೆ ಭಾಷೆಯನ್ನು ಮಾತಾಡುವುದಾದರೂ ಕೂಡ ನಾವು ಕನ್ನಡಿಗರು. ನಾವೆಲ್ಲ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು. ಮಾಧ್ಯಮದ ಬಂಧುಗಳು ನಿರಂತರವಾಗಿ ನಮ್ಮ ಚಟುವಟಿಕೆಗಳಿಗೆ, ಅದು ಸಾಹಿತ್ಯ ಪರಿಷತ್ತಿನ ಚಟುವಟಿಕೆ ಇರಬಹುದು ಅಥವಾ ಈ ಭಾಗದಲ್ಲಿ ನಡೆಯುವ ಕನ್ನಡದ ಎಲ್ಲ ಚಟುವಟಿಕೆಗಳನ್ನು ಬಹಳ ಅದ್ಭುತವಾಗಿ ಅಂದರೆ ನಾಡಿಗೆ ತಲುಪಿಸುವ ಕೆಲಸವನ್ನು ನೀವು ಬಹಳ ಪ್ರೀತಿಯಿಂದ ಮಾಡ್ತಾ ಬಂದಿದ್ದೀರಿ. ನಿಮ್ಮ ಸಹಕಾರ ಈ ನಮ್ಮ ಸಮ್ಮೇಳನಕ್ಕೆ ಕೂಡ ಇರಬೇಕು.